ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಕೆರೆ ಬಳಿ ಆಸ್ತಿ ವಿವಾದಕ್ಕೆ ತಂದೆಯನ್ನೇ ಮಗ ಕೊಲೆ ಮಾಡಿದ ಘಟನೆ ನಡೆದಿದೆ. 65 ವರ್ಷದ ಮಾಳಪ್ಪ ಹಳ್ಳೂರ ಮೃತ ದುರ್ದೇವಿ. ಮಾಳಪ್ಪ ತನ್ನ ಪತ್ರ ಶೆಡ್ನಲ್ಲಿ ರಾತ್ರಿ ಮಲಗಿರುವಾಗ ಮಗ ತುಕ್ರಪ್ಪ ಹಳ್ಳೂರ ಕಟ್ಟಿಗೆ ಚೌಕಟ್ಟಿನಿಂದ ಬಲವಾಗಿ ತಲೆಯ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದ್ದಾನೆಂದು ಆರೋಪಿಯ ಸಹೋದರ ಹಾಲಪ್ಪ ಹಳ್ಳೂರ ಬನಹಟ್ಟಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿ ತುಕ್ಕಪ್ಪ ತನಗೆ ಮನೆ ಕಟ್ಟಿಸಿಕೊಳ್ಳಲು 1 ಗುಂಟೆ ಜಾಗೆಯನ್ನು ನೀಡಬೇಕೆಂದು ತನ್ನ ತಂದೆಯನ್ನ ಒತ್ತಾಯಿಸಿದ್ದಾನೆ. ಈ ವೇಳೆ ತಂದೆ ಮನೆ ಕಟ್ಟಲು ಜಾಗ ನೀಡುವುದಿಲ್ಲ ಎಂದಿದ್ದಾರೆ. ಇದರಿಂದ ಕುಪಿತನಾದ ಮಗ ತುಕ್ಕಪ್ಪ ಕಟ್ಟಿಗೆಯಿಂದ 4-6 ಬಾರಿ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ.